ಹಿಂದೂಸ್ತಾನಿ ಸಂಗೀತ ಸ್ತರದಲ್ಲಿ ಯುವ ಪೀಳಿಗೆಯ ಕಲಾವಿದರನ್ನ ಮುನ್ನೆಲೆಗೆ ತರುವ ನಿಟ್ಟಿನಲ್ಲಿ ಮಂಗಳೂರಿನ ಶ್ರೀ ವಿಠೋಬ ದೇವಸ್ಥಾನದ ಆವರಣದಲ್ಲಿ ಭಜನಾ ಸಂಧ್ಯಾ ರಾಗ ಚೈತನ್ಯ ಭಕ್ತಿವಂದನಾ ಕಾರ್ಯಕ್ರಮ ನಡೆಯಿತು. ಅದ್ಭುತವಾಗಿ ಮೂಡಿಬಂದ ಕಾರ್ಯಕ್ರಮವು ಸಂಗೀತ ಪ್ರಿಯರ ಮನರಂಜಿಸಿತು. ಹಿಂದೂಸ್ತಾನಿ ಸಂಗೀತ ಸ್ತರದಲ್ಲಿ ಯುವ ಪೀಳಿಗೆಯ ಕಲಾವಿದರನ್ನ ಮುನ್ನೆಲೆಗೆ ತರುವ ನಿಟ್ಟಿನಲ್ಲಿ ವಿಭಿನ್ನ ಪ್ರಯತ್ನ ಎನ್ನುವಂತೆ ಈ ಕಾರ್ಯಕ್ರಮ ನಡೆಯಿತು. ವೈಷ್ಣವ ಏಕಾದಶಿಯ ಶುಭ ಸಂದರ್ಭದಲ್ಲಿ ಮಂಗಳೂರಿನ ಶ್ರೀ ವಿಠೋಬ ದೇವಸ್ಥಾನದ ಆವರಣದಲ್ಲಿ ಭಜನಾ ಸಂಧ್ಯಾ ರಾಗ ಚೈತನ್ಯ ಭಕ್ತಿವಂದನಾ ಕಾರ್ಯಕ್ರಮ ಸಂಪನ್ನಗೊಂಡಿತು. ಪಾಂಡುರಂಗ ಶೆಣೈಯವರ ಪ್ರಥಮ ಸೇವಾ ರೂಪದಲ್ಲಿ ಕಾರ್ಯಕ್ರಮ ಸಂಪನ್ನಗೊಂಡಿತು. ಕಾಪು ಪಾಂಡುರಂಗ ಶೆಣೈ ಮತ್ತು ಬಳಗದ ವತಿಯಿಂದ ನಡೆದ ಕಾರ್ಯಕ್ರಮ ಎಲ್ಲರ ಮನಸೂರೆಗೊಂಡಿತು. ಸಂದರ್ಭದಲ್ಲಿ ದಾಸ ಸಾಹಿತ್ಯ ಸಂಗೀತ ಕಲಾವಿದ ಪುತ್ತೂರು ಪಾಂಡುರಂಗ ನಾಯಕ್ ಅವರು ಗಾಯಕ ಪಾಂಡುರಂಗ ಶೆಣೈ ಅವರಿಗೆ ಶಾಲು ಹೊದಿಸಿ ಸನ್ಮಾನಿಸಿದರು. ಭಜನಾ ಕಾರ್ಯಕ್ರಮದಲ್ಲಿ ಪಾಂಡುರಂಗ ನಾಯಕ್ ಅವರ ಜೊತೆಗೆ ಪ್ರಶಾಂತ್ ಕಾಮತ್ ಕಾಸರಗೋಡು, ಪಾಂಡುರಂಗ ಶೆಣೈ ಅವರ ಸಹೋದರ ನೀಲೇಶ್ ಶೆಣೈ ಕಾಪು ತಬಲಾ ವಾದಕರಾಗಿ ಸಹಕರಿಸಿದರು. ತಾಳದಲ್ಲಿ ಯುವ ಕಲಾವಿದ ರಮನಾಥ್ ಕಿಣಿ ಸಹಕರಿಸಿದರು. ಕಾರ್ಯಕ್ರಮದಲ್ಲಿ ಕೃಷಿ ಗಿಡಗಳನ್ನು ಒದಗಿಸಿದ ಅರುಣಾ ನರ್ಸರಿ, ಎಲ್ಲಾ ಸಭಿಕರಿಗೆ ನೈಸರ್ಗಿಕ ಸತ್ವವುಳ್ಳ ಆರೋಗ್ಯಕರ ನೀರು, ಸತ್ವ ಮೂಲಿಕಾ ಪಾನೀಯವನ್ನು ವಿತರಿಸಿದ ಮುರಳೀಧರ್ ಸತ್ವಂ ಪುತ್ತೂರು ಅವರ ಕೊಡುಗೆಯನ್ನ ಸ್ಮರಿಸಿಕೊಳ್ಳಲಾಯಿತು. ಕಾರ್ಯಕ್ರಮವನ್ನ ವಿಠೋಬ ರುಕುಮಾಯಿ ದೇವಸ್ಥಾನದ ಆಡಳಿತ ಮಂಡಳಿಯ ನಿವೇದಿತಾ ಜಿ ಪ್ರಭು ನಿರೂಪಿಸಿದ್ರು. ವಿಠೋಬ ರುಕುಮಾಯಿ ದೇವಸ್ಥಾನದ ಆಡಳಿತ ಮಂಡಳಿಯ ಆರ್ ವಿ ಶೆಣೈ ವಂದಿಸಿದ್ರು.